ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ವಿರೋಧಿಸಿ ಹಾಗೂ ರೈತರ ಜಮೀನುಗಳಲ್ಲಿ ಇರುವಂತಹ ಬೋರ್ವೆಲ್ ಮತ್ತು ತೆರೆದ ಬಾವಿಗಳ ನೀರನ್ನು ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳಲು ಹಗಲು ಹೊತ್ತಿನಲ್ಲೂ ಲೋಡ್ ಸೆಟ್ಟಿಂಗ್ ಇಲ್ಲದೆ ಕನಿಷ್ಠ 7 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಆಗ್ರಹಿಸಿ ತುಮಕೂರು ಜಿಲ್ಲಾ ಬಿಜೆಪಿ ವತಿಯಿಂದ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಧರಣಿಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ರಾಜ್ಯದ ಕಾವೇರಿ ನೀರನ್ನು ತಮಿಳುನಾಡಿನ ಡಿಎಂಕೆ ಪಕ್ಷದೊಂದಿಗೆ ಶಾಮೀಲಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಥೇಚ್ಛವಾಗಿ ನೀರು ಹರಿಸಿ ರಾಜ್ಯದ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ಆರೋಪ ಮಾಡಿದರು. ಈಗಾಗಲೇ ರಾಜ್ಯದ 143ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ತೀವ್ರವಾದ ಬರಗಾಲ ಪರಿಸ್ಥಿತಿ ಉದ್ಭವವಾಗಿದ್ದು, ಯುದ್ಧೋಪಾದಿಯಲ್ಲಿ ಬರ ಪರಿಹಾರ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ಭಾವನೆ ತೋರಿದೆ ಎಂದು ಶಾಸಕ ಸುರೇಶ್ ಗೌಡ ಆರೋಪ ಮಾಡಿದರು. ಡ್ಯಾಂಗಳಲ್ಲಿ ನಿಂತೋಗಿದೆ, ಕಲ್ಲಿದ್ದಲುಗಳನ್ನ ಪರ್ಚೇಸ್ ಮಾಡಕ್ಕೆ ಸರ್ಕಾರದಲ್ಲಿ ಕಾಸಿಲ್ಲ. ಇವತ್ತು ಉಚಿತ ವಿದ್ಯುತ್ ಅನ್ನ ಕೊಟ್ಟು ಪ್ರತಿ ತಿಂಗಳು 1500 ಕೋಟಿ ರೂಪಾಯಿ ಅದಕ್ಕೆ ಹಣ ಬೇಕಾಗಿದೆ. ಗ್ರಿಡ್ ಇಂದ ಪರ್ಚೇಸ್ ಮಾಡಿದ್ರೆ ಪ್ರೈವೇಟ್ ಅವರಿಂದ ಪರ್ಚೇಸ್ ಮಾಡೋದಕ್ಕೆ ಹಣ ಕಟ್ಟೋದಕ್ಕೆ ಕಾಸಿಲ್ಲ. ಇವತ್ತು ಪ್ರತಿ ದಿವಸ ಕರ್ನಾಟಕ ಸರ್ಕಾರಕ್ಕೆ ಒಂದು ದಿವಸಕ್ಕೆ ವಿದ್ಯುತ್ ಖರೀದಿ ಮಾಡೋದಕ್ಕೆ ಹಣ ಎಷ್ಟಪ್ಪ ಅಂತ ಪಂಪ್ಸೆಟ್ಗಳಿಗೆ ವಿದ್ಯುತ್ ಇಲ್ಲ. ಇವತ್ತು ಇದ್ರ ಮಧ್ಯೆ ಕಾವೇರಿ ನೀರನ್ನ ಯಾವುದೇ ಒಂದು ಸರ್ವಪಕ್ಷದ ಸಭೆ ಕರೆದಲೆ ಡಿಎಂಕೆ ಪಕ್ಷದ ಜೊತೆ ಶಾಮೀಲಾಗಿ ಇವತ್ತು ತಮಿಳುನಾಡಿಗೆ ನೀರನ್ನು ಹರಿಸುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ರಾಜ್ಯದ ರೈತರಿಗೆ ದ್ರೋಹವನ್ನು ಎಸಗಿರುವಂತದನ್ನು ನಾವು ಕಣ್ಮುಂದೆ ನೋಡಿದ್ವಿ. 100 ದಿವಸದಲ್ಲಿ 100 ಗೊಂದಲಗಳನ್ನ ಮಾಡಿದ್ದಾರೆ. 100 ದಿನಗಳ ಯಶಸ್ವಿಯನ್ನ ಚರ್ಮಗೀತೆಯನ್ನ ಕರ್ನಾಟಕ ರಾಜ್ಯದ ಜನತೆಗೆ ಹೊತ್ತು ಹಾಕ್ತಾ ಇದ್ದಾರೆ. ಈ ಸರ್ಕಾರ ಹೋಗುತ್ತೆ, ನನಗೆ ಗೊತ್ತಿದೆ. ಇನ್ನು 4 ತಿಂಗಳಲ್ಲಿ ಈ ಸರ್ಕಾರ ಖಂಡಿತ ಇದನ್ನ ಅಲ್ಲಿರುವಂತ ಕಾಂಗ್ರೆಸ್ ಪಕ್ಷದ ಶಾಸಕರೇ ಪ್ಯಾಚ್ ಒಂದು ರಸ್ತೆಯಲ್ಲಿ ಪ್ಯಾಚ್ ಬಿಡೋದಕ್ಕೆ ₹1 ಹಣ ಇಲ್ಲ. ಕಾಂಟ್ರಾಕ್ಟ್ ಹೇಳ್ತಾರೆ, ನಾವು ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲಪ್ಪ, ನೀವು ಇರೋ ಕಾಮಗಾರಿ ಮಾಡ್ರಪ್ಪ ಅಂತ ಕೇಳಿದ್ರೆ ಅಪ್ಪಪ್ಪ ನಿಮ್ ಕಾಲಿಗೆ ಬೀಳ್ತೀವಿ. ಈ ಸರ್ಕಾರ ಅದಕ್ಕೊಂದು ಎನ್ಕ್ವೈರಿ ಮಾಡಿ ಆ ಹಣನೂ ಕೊಡದಲೆ ಇನ್ನು ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ ಪಾರ್ಲಿಮೆಂಟ್ ಮುಂಚೆನೆ ಈ ಸರ್ಕಾರ ಕೆಡಬೇಕು ಅಂತ ಹೇಳಿ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿ ಸೋತಿರೋರ್ ಮನೆ ಗೆದ್ದಿರೋರ್ ಮನೆ ಬಿಜೆಪಿ ಶಾಸಕರನ್ನ ಯಾಕೆ ಹೋಗಿ ಹಿಡಿತಾವ್ರೆ ಅಂತ ಹೇಳಿದ್ರೆ ಈ ಸರ್ಕಾರ ಬಿದ್ದೋಗುತ್ತೆ. ಅಲ್ಲಿರುವಂತ MLAಗಳೇ ಪರಾರಿ ಆಗ್ತಾರೆ. 10 ಕೆಜಿ ಅಕ್ಕಿ ಅಂತ ಹೇಳಿ ಇವತ್ತು 5 ಕೆಜಿ ಅಕ್ಕಿ ಕೊಡೋದ್ರಲ್ಲಿ ತಾರತಮ್ಯ ಮಾಡಿ 50% ಜನಕ್ಕೆ ಹಣ ಹಾಕಿಲ್ಲ. ಇವತ್ತು ಭಾಗ್ಯ ಹೆಣ್ಮಕ್ಳಿಗೆ 2000 ಕೊಡ್ತೀನಿ ಅಂತ ಗೃಹಲಕ್ಷ್ಮಿ ಅಂತ ಹೇಳಿ ಅದರಲ್ಲಿ